ಸರ್ ನಾನು ಎಕ್ಕೆ ಕಟ್ ಮಾಡೋದು ಸರ್ ತಲೆನೇ ಕಟ್ ಮಾಡೋದು ನಾನು. ಡಿ ಬಾಸ್ ಹೆಸರಲ್ಲಿ 25 ಕೋಟಿ ರೂಪಾಯಿ ವಂಚಿಸಲು ಯತ್ನಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಈ ವಿಚಾರವಾಗಿ ಮೈಸೂರಿನ ಎಸಿಪಿ ಕಚೇರಿಗೆ ಡಿ ಬಾಸ್ ಹಾಜರಾಗಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಈ ಪ್ರಕರಣ ಸಂಬಂಧ ಅರುಣಾ ಅನ್ನೋ ಮಹಿಳೆಯನ್ನು ಬಂಧಿಸಲಾಗಿದ್ದು ವಿಚಾರಣೆಯನ್ನು ನಡೆಸಲಾಗ್ತಿದೆ. ಬಂಧಿತ ಮಹಿಳೆ ಬ್ಯಾಂಕ್ ಮ್ಯಾನೇಜರ್ ಎಂದು ಹೇಳಿ ದರ್ಶನ್ ಬಳಿ ಲೋನ್ ವಿಚಾರವಾಗಿ ಮಾತನಾಡಲು ತೆರಳಿದ್ರು. ಈ ವೇಳೆ ಪ್ರಕರಣ ಬೆಳಕಿಗೆ ಬಂದಿದೆ. 1% ನಿಜ, ಬಟ್ ಒಂದು ಸತ್ಯಾಂಶ ಬಂದ್ಬಿಡ್ಲಿ. ಯಾಕಂದ್ರೆ ಈಗ ನೀವು ಕೂತ್ಕೊಂಡು ಇನ್ನೇನೋ ಮಾಡಿ ಇನ್ನೇನೋ ಆಗಿ ಮತ್ತಿನ್ನೊಂದಾಗ ನನಗೂ ಇಷ್ಟ ಇಲ್ಲ. ಸೊ ಅದೊಂದು ಬಂದ್ಬಿಡ್ಲಿ. ಬಂದಾಗ ನಾನೇ ಹಿಂಗ್ ಕೂತ್ಕೊಂಡು ಅವನೇ ಪಕ್ಕದಲ್ಲಿ ನಿಲ್ಸಿ ಇವರೇ ಇದ್ ಮಾಡಿ ಇವರೇ ಆಮೇಲೆ ಇದು ಯಾರೇ ಆದ್ರೂ ಕೂಡ ಅಂತಾರೆ ಸರ್ ಒಂದೇ ಒಂದು ನಿಮ್ಮ ಹೆಸರಲ್ಲಿ ಫೋರ್ಜರಿ ಆಗಿರುವಂತ ಅಲ್ಲ ಆಗಿದೆ. ಅದಕ್ಕೆ ನಾನು ಅದನ್ನೇ ನಾನು ಹೇಳೋದು. ಬಂಧಿತ ಮಹಿಳೆ ನಿಮ್ಮ ಸ್ನೇಹಿತರು ನಿಮ್ಮ ಶ್ಯೂರಿಟಿಯಲ್ಲಿ ಸಾಲಕ್ಕೆ ಅರ್ಜಿ ಹಾಕಿದ್ದಾರೆ. ಇದರ ಬಗ್ಗೆ ಮಾಹಿತಿ ಪಡೆಯಲು ಬಂದಿರೋದಾಗಿ ದರ್ಶನ್ ಬಳಿ ಹೇಳಿದ್ರು. ಮೈಸೂರಿನ ಒಂದಿಷ್ಟು ದರ್ಶನ್ ಸ್ನೇಹಿತರು 25 ಕೋಟಿ ರೂಪಾಯಿ ಲೋನ್ಗೆ ಅರ್ಜಿ ಹಾಕಿದ್ದಾರೆ ಎಂದು ಮಹಿಳೆ ಮಾಹಿತಿ ನೀಡಿದ್ರು. ಈ ಬಗ್ಗೆ ದರ್ಶನ್ ಪರಿಶೀಲಿಸಿದಾಗ ಯಾರು ಕೂಡ ಅರ್ಜಿಯನ್ನು ಹಾಕಿರಲಿಲ್ಲ. ಹೀಗಾಗಿ ದರ್ಶನ್ ಸ್ನೇಹಿತರಿಂದ ಕಬ್ಬಾಳು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ದೂರಿನ ಆಧಾರದ ಮೇಲೆ ಬ್ಯಾಂಕ್ ಮ್ಯಾನೇಜರ್ ಹೆಸರಿನಲ್ಲಿ ಬಂದಿದ್ದ ಮಹಿಳೆಯನ್ನು ಬಂಧಿಸಲಾಗಿದೆ. ಮಹಿಳೆಯ ವಿಚಾರಣೆಯ ವೇಳೆ ನಿರ್ಮಾಪಕ ಉಮಾಪತಿ ಹೆಸರನ್ನು ಹೇಳಿರೋದಾಗಿ ಬಹಿರಂಗವಾಗಿದೆ. ಉಮಾಪತಿ ಹೇಳಿದ ಕಾರಣ ದರ್ಶನ್ ಬಳಿ ಹೋಗಿ ನಾನು ಹೀಗೆಲ್ಲ ಹೇಳಿದೆ ಎಂದು ಮಹಿಳೆ ಹೇಳಿದ್ದಾರೆ. ನಿಜಕ್ಕೂ ಉಮಾಪತಿಯವರು ಹೀಗೆ ಮಾಡಿದ್ರಾ? ಇದರ ಹಿಂದಿನ ನಿಜವಾದ ಉದ್ದೇಶವೇನು ಅನ್ನೋದನ್ನು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಉಮಾಪತಿ ಮತ್ತು ದರ್ಶನ್ ಇಬ್ಬರು ಉತ್ತಮ ಸ್ನೇಹಿತರು. ರಾಬರ್ಟ್ ಸಿನಿಮಾ ಬಳಿಕ ಇಬ್ಬರ ಸ್ನೇಹ ಮತ್ತಷ್ಟು ಗಟ್ಟಿಯಾಗಿತ್ತು. ಇದೀಗ ವಂಚನೆ ಪ್ರಕರಣ ಎಲ್ಲರಲ್ಲೂ ಗೊಂದಲ ಮೂಡಿಸಿದೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.